ಹಲೋ ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ಇವತ್ತು ನನ್ನ ಮಗಳ ಹುಟ್ಟಿದ ದಿನ. ಒಂದು ವರ್ಷ ಫುಲ್ ಆಯ್ತು ಇವತ್ತಿಗೆ. ಒಂದು ವರ್ಷ ಫುಲ್ ಕಂಪ್ಲೀಟ್ ಆಯ್ತು. ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವಿಲ್ಲೇ ನಮ್ಮ ಮನೆ ಹತ್ರ ಇರುವಂತ ಮಾಣೂರು ಅಂತೇಳಿ ಒಂದು ದೇವಸ್ಥಾನ ಇದೆ. ಲಾಸ್ಟ್ ಟೈಮ್ ತೋರಿಸಿದ್ರೆ ಅದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅವಳೆ ಬೊಬ್ಬೆ ಆಗ್ತಾ ಇದ್ದಾಳೆ. ಅವಳನ್ನು ತೋರಿಸ್ತೇನೆ. ಬಾಬಾ ಚಿನಿ, ಅವಳು ಹೊರಗೆ ನೋಡಿ ಬೊಬ್ಬೆ ಆಗ್ತಾ ಇದ್ದಾಳೆ. ಚಿನಿ ಹಾಯ್ ಬನ್ನಿ. ನಾವು ಗೆಸ್ಟ್ನೆಲ್ಲ ಮನೇಲಿ ಬಿಟ್ಟು ನಾವು ಮಾತ್ರ ಹೋಗ್ತಿದ್ದೀವಿ. ಇವರಿಬ್ರು ಹಿಂದೆ ಕೂತಿದ್ದಾರೆ. ಅವರನ್ನೆಲ್ಲ ಮನೆಯಲ್ಲೇ ಬಿಟ್ಟು ನಾವು ಮಾತ್ರ ಹೊರಟದ್ದು. ಎಲ್ಲರೂ ಹೊರಡ್ತಾ ನಿಂತ್ರೆ ಲೇಟ ಮಧ್ಯಾಹ್ನ ಆಗ್ತದೆ. ಅದಕ್ಕೋಸ್ಕರ ಬೇಗ ಹೋಗಿ ಬರೋಣ ಅಂತ. ಇಲ್ಲೇ ಆಗ್ತಿರಲ್ಲ ಇಷ್ಟ ಅಲ್ಲ ಜನ. ಇನ್ನೊಂದಿಬ್ರು ಕೂತ್ಕೊಳ್ಳಿಕ್ಕೆ ಆಗ್ತಿತ್ತು, ಬೇಡ ಅಂತ. ಇನ್ನು ಹೋಗಿ ಎಲ್ಲ ಅರೇಂಜ್ಮೆಂಟ್ ಆಗ್ಬೇಕು. ಏನು ಗ್ರ್ಯಾಂಡ್ ಮಾಡ್ತಾ ಇಲ್ಲ, ಸಿಂಪಲ್ ಆಗಿ. ಅದು ಸಹ ಪ್ಲಾನ್ ಇರ್ಲಿಲ್ಲ, ಬಟ್ ಇವಳ ಒಂದು ಒತ್ತಾಯಗೋಸ್ಕರ ಸ್ವಲ್ಪ ಒಂದು ಸಣ್ಣ ಪ್ಲಾನ್ ಮಾಡಿದ್ದೆ ಅಷ್ಟೇ. ಅಂದ್ರೆ ಅವನು ಬರ್ತ್ಡೇ ಗ್ರ್ಯಾಂಡ್ ಮಾಡಿದ್ವಿ, ಇವಳು ಸಹ ಮಾಡ್ಬೇಕಲ್ವಾ, ಸ್ವಲ್ಪ ಆದ್ರೂ ಸಿಂಪಲ್ ಆಗಿ. ಅಲ್ಲಿ ನೋಡಿ ಐಸ್ ಪೈಸ್ ಆಡ್ತಾ ಇದ್ದಾಳೆ. ಇನ್ನೊಂದು ಶ್ವೇತ ಒತ್ತಾಯಕ್ಕೆ ಅವಳೆ ಒತ್ತಾಯ ಮಾಡುದೀಗ. ನನಗೆ ಆಚೆ ಈಚೆ ತಿರುಗಿಸಿ ನಾಗನಬ್ಬನ ಇಲ್ಲಿ ಕೈ ಮುಗ್ದು ಆಚೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಅಲ್ಲ, ಅದಕ್ಕೆ ಮೆಲ್ಲ ಮಾತಾಡ್ತಾ ಇದ್ದೀನಿ. ನೋಡಿ ನನ್ನ ಮಗಳ ಡ್ರೆಸ್ ಇವತ್ತಿದ್ದು. ಅವಳಿಗೆ ಸ್ವಲ್ಪ ಹುಷಾರಿಲ್ಲ ಪಾಪ. ನೋಡಿ ಅವಳು ದೇವಸ್ಥಾನಕ್ಕೆ ಬಂದು ಕೈ ಮುಗ್ದೆಲ್ಲ ಆಯಿತು. ಮನೆಗೆ ಹೋಗೋದು. ಇನ್ನು ಮನೆಯಲ್ಲಿ ಸಿಗ್ತಾಳಂತೆ ಅವಳು. ಮನೆಯಲ್ಲಿ ಸಾಧ್ಯವಾದರೆ ವಿಡಿಯೋ ಮಾಡ್ತೀವಿ. ಓಕೆ, ಇಲ್ಲಿಂದ ಈಗ ಸೀದಾ ಮನೆಗೆ ಹೋಗಿ ತಿಂಡಿ ಎಲ್ಲ ತಿನ್ನಬೇಕು. ಎಂತ ಆಗಿಲ್ಲ ನಮ್ಮದು. ನಮ್ಮ ಮಗಳು ರೆಡಿ ಆಗಿದ್ದಾಳೆ ಕೇಕ್ ಕಟ್ ಮಾಡಲಿಕ್ಕೆ. ಈಗ ಕೇಕ್ ಕಟ್ ಮಾಡೋದು. ಕೇಕ್ ಸಹ ರೆಡಿ ಇದೆ. ಹಾಗೇನೆ ನಮ್ಮ ಎಲ್ಲ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಹಾಯ್, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, happy birthday to you. May the good God bless you. May the good God bless you. May the good God bless you. Happy birthday to you. Bisa dibur puja rata?
ಮಗಳು ಬರ್ತ್ಡೇ ಎಲ್ಲ ತುಂಬ ಚೆನ್ನಾಗಿ ನಡೆಯಿತು. ನನಗೆ ಸಂಪೂರ್ಣವಾಗಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಕಾರಣ ಏನಂತಂದರೆ ಊಟ ವ್ಯವಸ್ಥೆ ಮಾಡಬೇಕಾಗಿತ್ತು, ಬಂದವರಿಗೆಲ್ಲ ಊಟ ಕೊಡಬೇಕಾಗಿತ್ತಲ್ವ. ಹಾಗಾಗಿ ಅದರ ವ್ಯವಸ್ಥೆ ಮಾಡುವಂಥದ್ದು ನನಗೆ ಅದೇ ಸರಿಯಾಗೋಯಿತು. ಆಮೇಲೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಹ ಸಿಗಲಿಲ್ಲ. ಉಡುಪಿಯಿಂದ ನನ್ನ ಚಿಕ್ಕವನ ಮಗಳು ಮತ್ತು ಅವಳ ಗಂಡ ಬಂದಿದ್ದರು. ರೀಸೆಂಟಾಗಿ ಮದುವೆ ಆದ್ದು, ರಕ್ಷಿತಾ ಮತ್ತು ಸಂತೋಷ ಆಗಿ ಅವರು ಬಂದಿದ್ದರು. ನೆಕ್ಸ್ಟ್ ಅವರು ಉಡುಪಿಗೆ ನಾವು ಹೊರಡ್ತೀವಿ ಅಂತ ಹೇಳಿದ್ರು. ಹಾಗೆ ಟೀ ಎಲ್ಲ ಮಾಡಿ ಎಲ್ಲ ಕೊಟ್ಟು ಅಂತ ಹೇಳಿ ಮತ್ತು ಬಂದವರು ಗೆಸ್ಟೆಲ್ಲ ಒಬ್ಬರೊಬ್ಬರಿಗೆ ಹೋಗಲಿ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಟೈಮು ಸಿಗಲೇ ಇಲ್ಲ ವೀಡಿಯೋ ಮಾಡಲಿಕ್ಕೆ. ಆದರೆ ತುಂಬ ಖುಷಿ ಇದೆ, ಯಾಕಂತಂದರೆ ಮಗಳ ಬರ್ತ್ಡೇ ತುಂಬ ಚೆನ್ನಾಗಾಯಿತು. ಬಟ್ ನಾವು ಪ್ಲ್ಯಾನ್ ನಮ್ಮದು ಬೇರೆಯೇ ಇತ್ತು. ಬಟ್ ಅವಳಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ನಮ್ಮ ಪ್ಲ್ಯಾನಿಂಗ್ ಎಲ್ಲದೂ ಮಾಡಲಿಕ್ಕೆ ಆಗಲಿಲ್ಲ. ನಾವು ಚೆನ್ನಾಗಿ ವೀಡಿಯೋಗಳನ್ನ ಕವರ್ ಮಾಡಬೇಕು, ಹಾಗೆಯೇ ಆ್ಯಕ್ಚುಲಿ ಲೈವ್ ಎಲ್ಲ ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಲೈವಿದು ಅನೌನ್ಸ್ ಮಾಡಿರಲಿಲ್ಲ, ಯಾಕಂತಂದರೆ ಕನ್ಫರ್ಮ್ ಇರಲಿಲ್ಲ. ಮುಂಚಿನ ದಿನವೇ ಸ್ವಲ್ಪ ಅವಳಿಗೆ ಹೆಲ್ತು ಸರಿ ಇರಲಿಲ್ಲ. ಹಾಗಾಗಿ ಅನೌನ್ಸ್ ಮಾಡೋದು ಬೇಡ, ಸಾಧ್ಯ ಆದರೆ ಡೈರೆಕ್ಟಾಗಿ ಲೈವ್ ಮಾಡುವ ಅಂತಲೇ ಪ್ಲ್ಯಾನ್ ಮಾಡಿದ್ದೆ. ಬಟ್ ನಮ್ಮ ಪ್ಲ್ಯಾನ್ ಯಾವುದೂ ಆಗಲಿಲ್ಲ. ಎನಿವೆ ತುಂಬ ಖುಷಿಯಾಗಿ ತುಂಬ ಚೆನ್ನಾಗಿ ಆಯ್ತಂತ ಒಂದು ಖುಷಿ ಇದೆ. ಓಕೆ ಸ್ನೇಹಿತರೆ, ಇದಿಷ್ಟು ಶಾರ್ವಿಯ ಬರ್ತ್ಡೇಯ ವೀಡಿಯೋಗಳ ತುಣುಕಾಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಇದೊಂದು ಲೈಕ್ ಕೊಡಿ, ಇಲ್ಲ ಅಂತಂದರೆ ಡಿಸ್ಲೈಕ್ ಕೊಟ್ಬಿಡಿ. ನಾವು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.